ಶನಿವಾರ ಮುಂಜಾನೆ 5 ಗಂಟೆಯಿಂದ ಭಾನುವಾರ ಮುಂಜಾನೆ 5 ಗಂಟೆಯವರೆಗೆ 2.7 ಲಕ್ಷ ಭಕ್ತರಿಂದ ಹಾಸನಾಂಬೆ ದರ್ಶನವನ್ನ ಮಾಡಿದ್ದಾರೆ. ಶುಕ್ರವಾರ, ಶನಿವಾರ ಹಾಗೂ ಭಾನುವಾರ ಮುಂಜಾನೆಯವರೆಗೆ 2.75 ಲಕ್ಷ ಜನರು ದೇವಿಯ ದರ್ಶನವನ್ನ ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಎಲ್ಲರಿಗೂ ದರ್ಶನದ ವ್ಯವಸ್ಥೆ ಸಿಗುತ್ತಿದೆ ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ಹೇಳಿದರು. ಅವರು ಹಾಸನಾಂಬೆ ದರ್ಶನೋತ್ಸವದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಮುಂದಿನ ಶುಕ್ರವಾರದ ಬಳಿಕ ಸಂಪೂರ್ಣ ರಶ್ ಆಗಲಿದೆ. ಸೋಮವಾರದಿಂದ ಗುರುವಾರದ ಒಳಗೆ ಎಲ್ಲರೂ ದರ್ಶನವನ್ನ ಮಾಡಿ ಎಂದು ಮನವಿ ಮಾಡಿದ ಸಚಿವರು, ಎಲ್ಲಾ ವ್ಯವಸ್ಥೆ ಸುಗಮ ಸ್ವಚ್ಛವಾಗಿ ನಡೆದಿದೆ. ಬರುವ ಎಲ್ಲಾ ಭಕ್ತರಿಗೂ 1 ಗಂಟೆಯ ಆಸುಪಾಸಿನಲ್ಲಿ ದರ್ಶನ ಆಗುತ್ತಿದೆ. ಹಾಗಾಗಿ ಎಲ್ಲರೂ ಗುರುವಾರದ ಒಳಗೆ ದರ್ಶನವನ್ನ ಮಾಡಿ ಎಂದು ಸಚಿವರು ಹೇಳಿದ್ರು. ಹಾಸನಾಂಬ ದೇವಿ ದರ್ಶನ ಬಹಳ ಸುಗಮವಾಗಿ ನಡೆದಿದೆ. ನಿನ್ನೆ ರಾತ್ರಿ ಸುಮಾರು 6-7 ಕಿಲೋಮೀಟರ್ ಅಷ್ಟು ಉದ್ದ ಸರದಿ ಇತ್ತು. ಆದರೂ ಕೂಡ ಇಂದು ಬೆಳಿಗ್ಗೆ 5 ಗಂಟೆವರೆಗೆ ಅವರೆಲ್ಲರೂ ಕೂಡ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಶನಿವಾರ ಬೆಳಿಗ್ಗೆ 5 ಗಂಟೆಯಿಂದ ಶನಿವಾರ ಸಂಜೆ 8 ಗಂಟೆ ನಡುವೆ 1,09,000 ಜನ ದರ್ಶನ ಪಡೆದಿದ್ದಾರೆ. ಶನಿವಾರ ಸಂಜೆ 8 ಗಂಟೆಯ ನಂತರ ಭಾನುವಾರ ಬೆಳಿಗ್ಗೆ 5 ಗಂಟೆಗೆ ಮೊದಲು ಸುಮಾರು 98,000 ಜನ ದರ್ಶನ ಪಡೆದಿದ್ದಾರೆ. ಸೊ ಈ ಅವಧಿಯಲ್ಲೇನೆ ಸುಮಾರು ಅಂದರೆ ಶನಿವಾರ ಬೆಳಿಗ್ಗೆ 5 ಗಂಟೆಯಿಂದ ಭಾನುವಾರ ಬೆಳಿಗ್ಗೆ 5 ಗಂಟೆಯ ನಡುವೆ ಸುಮಾರು 2,07,000 ಜನ ದರ್ಶನವನ್ನು ಪಡೆದಿದ್ದಾರೆ. ಶುಕ್ರವಾರ ಒಂದು 65,000 ಜನ ದರ್ಶನ ಪಡೆದಿದ್ದಾರೆ. ಸೊ ಇವೆಲ್ಲ ಲೆಕ್ಕ ಹಾಕಿದ್ರೆ ಶುಕ್ರವಾರ, ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 5 ಗಂಟೆಗೆ ಮೊದಲು ಸುಮಾರು 2,75,000 ಜನ ಇಲ್ಲಿಯವರೆಗೂ ದರ್ಶನವನ್ನು ಪಡೆದಿದ್ದಾರೆ. ಈಗ ಯಾವುದೇ ವಿಳಂಬ ಇಲ್ಲದೆ ದರ್ಶನ ನಡೆದಿದೆ. ಸುಮಾರು 1 ಗಂಟೆ ಆಸುಪಾಸಿನಲ್ಲಿ ಎಷ್ಟೇ ಭಕ್ತಾದಿಗಳು ಬಂದರೂ ಕೂಡ ಈಗ ದರ್ಶನಕ್ಕೆ ಏನು ತೊಂದರೆ ಇಲ್ಲ. ಸೊ ಬರ್ತಕ್ಕಂಥವರು ಇಂದು ಭಾನುವಾರ, ನಾಳೆ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಬರೋದಕ್ಕೆ ಪ್ರಯತ್ನ ಮಾಡುವುದು ಒಳ್ಳೆಯದು. ಶುಕ್ರವಾರದಿಂದ ಬಹಳ ರಶ್ ಆಗುತ್ತೆ. ಹಾಗಾಗಿ ಬರ್ತಕ್ಕಂಥವರು ಭಾನುವಾರ ಅಂದ್ರೆ ಇಂದು ಅಥವಾ ಗುರುವಾರ ಈ ನಡುವೆ ಬರ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ರೆ ನಿಮಗೂ ಬಹಳ ಸುಗಮವಾಗಿ ದರ್ಶನ ಆಗುತ್ತೆ. ಎಷ್ಟೇ ಜನ ಬಂದರೂ ಕೂಡ ಎಲ್ಲರಿಗೂ ದರ್ಶನ ಆಗ್ತಾ ಇದೆ. ವಿಳಂಬ ಇಲ್ಲ, ಸುಗಮವಾಗಿ ನಡೆದಿದೆ, ಸ್ವಚ್ಛವಾಗಿದೆ, ವ್ಯವಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಹಾಗಾಗಿ ಬರ್ತಕ್ಕಂಥವರು ಗುರುವಾರ ಅಥವಾ ಅದಕ್ಕೆ ಮೊದಲು ಇವತ್ತು ಭಾನುವಾರದಿಂದ ಹಿಡಿದು ಪ್ರಯತ್ನ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ತಮಗೂ. ಖುಷಿಯ ನಡುವೆ ಈ ಒತ್ತಡದ ಜೀವನ ದಣಿವು, ಆಯಾಸದಿಂದ ಬಳಲುವಂತೆ ಮಾಡುತ್ತೆ. ಆಯಾಸ ಆಗ್ತಾ ಇದೆಯಾ, ಬಾಯಾರಿಕೆ ಆಗ್ತಾ ಇದೆಯಾ? ಈ ಎಲ್ಲದಕ್ಕೂ ಹೇಳಿ ಗುಡ್ ಬೈ. ಯಾಕಂದ್ರೆ ಇದೀಗ ಇಡೀ ದಿನ ಬಾಯಾರಿಕೆಯಿಂದ ರಿಫ್ರೆಶ್ ಆಗಲು ಬಬಲ್ಸ್ ಕುಡೀರಿ. ಬಬಲ್ಸ್ ಕುಡೀರಿ, ಫ್ರೆಶ್ ಆಗಿರಿ. ಬಬಲ್ಸ್, a splash of happiness.